ಸೌತೆಕಾಯಿಯ ದೋಸೆ ಮಾಡುವ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಸೌತೆಕಾಯಿ ದೋಸೆ ಒಳ್ಳೆಯದು ಸೌತೆಕಾಯಿ, ಆದರೆ ನನಗೆ ಸೌತೆಕಾಯಿ ಇಳಿಯುವುದಿಲ್ಲ. ಹಾಗಾಗಿ ನಾವೀಗ ದೋಸೆ ಮಾಡಿ ತಿನ್ನೋದು. ಈಗ ನಾನು ಕಂಚಲ ಫ್ರೈ ಮಾಡಲಿಕ್ಕೆ ಕಂಚಲಕ್ಕೆ ಹಾಗಲಕಾಯಿ ಅದಕ್ಕೆ ಈಗ ಸಿಟ್ಟು ಬಂತು. ಏನು ಇದು ಉಳಿದ ಮಸಾಲವನ್ನು ನಾವು ವೇಸ್ಟ್ ಮಾಡೋದಕ್ಕಿಂತ ಅದಕ್ಕೆ ಏನಾದರೂ ಹಾಕಿ ಫ್ರೈ ಮಾಡುವ. ಇವಾಗ ತುಂಬ ಗಣಪತಿ ಎಲ್ಲ ಹೋಗ್ತಾ ಇತ್ತು. ನಾನು ಅಂದ್ಕೊಂಡಿದ್ದೆ ಎಲ್ಲ ಮುಗಿದಿದೆ ಏನೋ ಗಣಪತಿ ನೀರಿಗೆ ಹಾಕೋದು. ನಮಸ್ತೆ ಎಲ್ಲರಿಗೂ. ಈಗ ನಾನು ಸೌತೆಕಾಯಿಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ. ಪದಾರ್ಥ ಮಾಡಲಿಕ್ಕಲ್ಲ ಇದು ಸೌತೆಕಾಯಿಯ ದೋಸೆ ಮಾಡುವ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಸೌತೆಕಾಯಿ ದೋಸೆ ಅಂತ. ಅದಕ್ಕೆ ನಾವು ಕೂಡ ದೋಸೆ ಮಾಡುವ ಅಂತ ಫಸ್ಟ್ ಟೈಮ್ ನಾವು ಸೌತೆಕಾಯಿ ದೋಸೆ ಮಾಡೋದು. ಅದಕ್ಕೆ ಈಗ ನಾನು ಅದರ ಸಿಪ್ಪೆ ತೆಗಿತಾ ಇದ್ದೇನೆ. ಸಿಪ್ಪೆ ತೆಗೆದು ನಂತರ ಚಿಕ್ಕ ಚಿಕ್ಕ ಕಟ್ ಮಾಡಿ ಆನಂತರ ನಾವು ನಾರ್ಮಲ್ ಹೇಗೆ ರುಬ್ತೇವೆ ಅಕ್ಕಿಯನ್ನು ಹಾಗೆ ರುಬ್ಬೋದು ನಾವು. ಈಗ ನಾನು ಅದನ್ನು ಸಿಪ್ಪೆ ತೆಗೆದು ಎಲ್ಲ ಕಟ್ ಮಾಡಿ ಇಡ್ತೇನೆ. ನಂತರ ಸಿಗ್ತೀನಿ ನಿಮಗೆ ನಾನು. ಅದರ ಸಿಪ್ಪೆ ಕೂಡ ತೆಗಲಿಕ್ಕೆ ಬರ್ತಾ ಇಲ್ಲ, ಭಾರಿ ಕಷ್ಟಕ್ಕೆ ನಾನು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ದೋಸೆಯ ಹಿಟ್ಟು ರೆಡಿಯಾಗಿದೆ. ನಾನಿನ್ನೆ ಸೌತೆಕಾಯಿ ಅದು ತೋರಿಸಿದನೆಲ್ಲ ಸೌತೆಕಾಯಿ ದೋಸೆ ಮಾಡೋದಂತ. ಇದಕ್ಕೆ ಅಕ್ಕಿ ಸ್ವಲ್ಪ ಉದ್ದು ಸ್ವಲ್ಪ ಮೆತ್ತೆ ಹಾಕಿ ರುಬ್ಬೋದು. ನಾವು ನಾರ್ಮಲ್ ಹೇಗೆ ರುಬ್ತೇವೆ ಹಾಗೆ ರುಬ್ಬೋದು. ಒಂದು ಸೈಡಲ್ಲಿ ಕಾವಲಿ ಬಿಸಿ ಆಗ್ತಾ ಉಂಟು. ಇನ್ನು ದೋಸೆ ಮಾಡುವ. ಈಗ ಆಯಿತು ನಮ್ಮ ಸೌತೆಕಾಯಿ ದೋಸೆ. ಯಾರಿಗೆಲ್ಲ ಸೌತೆಕಾಯಿ ಇಷ್ಟ ಇರುವುದಿಲ್ಲ ನನ್ನ ಹಾಗೆ, ಅವರು ಹೀಗೆ ದೋಸೆ ಮಾಡಿ ತಿನ್ನಿ, ತುಂಬ ಒಳ್ಳೆಯದು ಸೌತೆಕಾಯಿ. ಆದರೆ ನನಗೆ ಸೌತೆಕಾಯಿ ಇಳಿಯುವುದಿಲ್ಲ. ಹಾಗಾಗಿ ನಾವೀಗ ದೋಸೆ ಮಾಡಿ ತಿನ್ನೋದು. ಒಂದು ಸೈಡಲ್ಲಿ ದೋಸೆ ರೆಡಿ ಆಯಿತು. ಈಗ ನಾವು ಬ್ರೇಕ್ಫಾಸ್ಟ್ ಮಾಡುವ, ಬನ್ನಿ. ದೋಸೆ ಈಗ ದೋಸೆ ಎಲ್ಲ ಆಯಿತು ನೋಡಿ. ನಾನು ದೋಸೆ ತಿಂತಾ ಇದ್ದೇನೆ. ನಾನು ಚಟ್ನಿ ಪುಡಿ ಮನೆಯಲ್ಲೇ ರೆಡಿಮೇಡ್ ಮಾಡಿದ್ದು. ಮತ್ತೊಮ್ಮೆ ಚಟ್ನಿ ಪುಡಿ ಮಾಡುವಾಗ ಈ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ನಾವು ತಿನ್ನುವ. ಜೋರು ಮಳೆ ಕೂಡ ಬರ್ತಾ ಉಂಟು, ಬಿಡಲಿಲ್ಲ ಇನ್ನೂ ಕೂಡ ಮಳೆ. ನಿನ್ನೆ ಬಿದ್ದಿದೆ ಮಳೆ, ಇನ್ನೂ ಕೂಡ ಹಾಗೆ ಬರ್ತಾನೆ ಉಂಟು ಮಳೆ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಮತ್ತೆ ಸಿಗುವ. ಈಗ ನಾನು ಕಂಚಲ ಫ್ರೈ ಮಾಡಲಿಕ್ಕೆ ಕಂಚಲಕ್ಕೆ ಹಾಗಲಕಾಯಿ ಅದಕ್ಕೆ ಈಗ ನಾನು ಮಸಾಲ ಹಾಕ್ತಾ ಇದ್ದೇನೆ. ಡೀಪ್ ಫ್ರೈ ಕೂಡ ಮಾಡ್ಬೋದು ಅಥವಾ ತವಾ ಫ್ರೈ ಕೂಡ ಮಾಡ್ಬೋದು. ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕಿ ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಜೀರಾ ಪೌಡರ್, ಹಲ್ದಿ, ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಮಸಾಲ ಹಾಕ್ತೀನಿ. ಮಸಾಲ ಹಾಕಿದ ನಂತರ ತೋರಿಸ್ತೀನಿ ನಿಮಗೆ. ಈಗ ನಾನು ಮಸಾಲ ಹಾಕ್ತೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಮಗೆ ಇಷ್ಟಿಷ್ಟು ದೊಡ್ಡ ಕಟ್ ಮಾಡಿದ್ದೇವೆ. ಇಷ್ಟಿಷ್ಟು ದೊಡ್ಡ ಕಟ್ ಮಾಡಿದ್ರೂ ಕೂಡ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ. ಡೀಪ್ ಫ್ರೈ ಕೂಡ ಮಾಡ್ಬೋದು ಇದನ್ನು. ಮತ್ತು ಲಿಂಬೆಹಣ್ಣು ಕೂಡ. ಈಗ ನಾನು ಮಸಾಲ ಹಾಕ್ತೀನಿ. ಈಗ ಮಸಾಲೆ ಹಾಕಿ ರೆಡಿ ಆಯಿತು ನಮ್ಮದು. ಈಗ ಸ್ವಲ್ಪ ಇದು ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ ನಾವು ಈಗ. ನಂತರ ನಾವು ಡೀಪ್ ಫ್ರೈ ಮಾಡುವ. ಇದನ್ನು ಮೊದಲು ನಾನು ಉಪ್ಪು ಮತ್ತು ಹಲ್ದಿ ಹಾಕಿ ತಗೊಂಡಿದ್ದೇನೆ. ನಂತರ ನಾನು ಮಸಾಲ ಹಾಕಿದ್ದು. ಈಗ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಇದು. ಮತ್ತು ಡೀಪ್ ಫ್ರೈ ಮಾಡುವ ನಾವು. ತವಾ ಫ್ರೈ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಬೋದು ನೋಡಿ. ಈಗ ಬೆಕ್ಕು ಬಂದಿದೆ. ನಾವು ಯಾವತ್ತೂ ಕೂಡ ಮೀನಿದ್ರೆ ಹಾಕ್ತೇವೆ ಹೊರಗಡೆ. ಅದಕ್ಕೆ ಇವತ್ತು ಕೂಡ ಮೀನುಂಟಾ ಅಂತ ಕೂಗ್ತಾ ಉಂಟು, ಆಗದಿಂದ ಕರೀತಾ ಉಂಟು, ಮ್ಯಾವ್ 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 ಅಂತ. ಏನಾದರೂ ಇದ್ದರೆ ಹಾಕಿ ಅಂತ. ಇವತ್ತು ನಮ್ಮ ಮನೆಯಲ್ಲಿ ಮೀನಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಹಾಗಲಕಾಯಿ ಫ್ರೈ ಬೇಕಾ ನಿನಗೆ? ತಿಂತೀಯಾ?
ನೋಡಿ, ಆದರೂ ಕೂಡ ಅದು ಕುಗ್ತಾನೇ ಉಂಟು. ಯಾವತ್ತೂ ಕೂಡ ಬರುತ್ತೆ ನಮ್ಮ ಮನೆಯಲ್ಲಿ ಮೀನೆಲ್ಲ ಇದ್ದರೆ, ಹಾಗಾಗಿ ಅದಕ್ಕೆ ಅಭ್ಯಾಸ ಆಗಿದೆ ಬಂದು ಬಂದು. ಅದಕ್ಕೆ ಈಗ ಸಿಟ್ಟು ಬಂತು, ಏನು ಕೂಡ ಹಾಕಲಿಲ್ಲಲ್ಲ, ಅದಕ್ಕೆ ಮುಖ ಆಚೆ ಮಾಡಿ ನೋಡ್ತಾ ಉಂಟು. ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು. ಇನ್ನು ನಾವು ಫ್ರೈ ಮಾಡುವ. ಸ್ವಲ್ಪ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೆ ಉಪ್ಪು ಹಾಕಿದೆ. ಇನ್ನು ಫ್ರೈ ಮಾಡುವ. ಈಗ ಎಣ್ಣೆ ಫ್ರೈ ಆಯಿತು. ಒಂದೊಂದನ್ನೇ ನಾವು ಬಿಡುವ ಈಗ ಎಣ್ಣೆಯಲ್ಲಿ. ಇದು ಹಾಗಲಕಾಯಿ ಯಾರಿಗೆ ಒಳ್ಳೆಯದಂದರೆ ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದಿದು, ಕಹಿ ಕಹಿಯಾಗಿ. ಇದು ನನಗೆ ಇದರ ಪದಾರ್ಥಕ್ಕಿಂತ ಹೀಗೆ ಫ್ರೈ ಮಾಡಿ ತಿನ್ನೋದೇ ನನಗೆ ತುಂಬ ಇಷ್ಟ. ಅದಕ್ಕೆ ನಾನೀಗ ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಆದ ನಂತರ ಸಿಗುವ. ಈಗ ಫ್ರೈ ಆಗ್ತಾ ಉಂಟು. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿದ್ರೆ ಇನ್ನೂ ಸ್ವಲ್ಪ ಟೈಮ್ ತಾಗ್ತದೆ ಅದು. ಈಗ ಫ್ರೈ ಆಗಲಿ. ಈಗ ಇದು ಫ್ರೈ ಆಯಿತು. ಇದನ್ನು ಈಗ ತೆಗುವ. ಈಗ ಉಳಿದ ಮಸಾಲವನ್ನು ನಾವು ವೇಸ್ಟ್ ಮಾಡೋದಕ್ಕಿಂತ ಅದಕ್ಕೆ ಏನಾದರೂ ಹಾಕಿ ಫ್ರೈ ಮಾಡುವ. ಈಗ ನಾನು ಒಂದು ಸೈಡಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಆ ಈರುಳ್ಳಿಯನ್ನು ಈ ಉಳಿದ ಮಸಾಲಕ್ಕೆ ಹಾಕಿ ನಾವೀಗ ಫ್ರೈ ಮಾಡುವ. ಹಾಕ್ತಾ ಇದ್ದೇನೆ. ಸುಮ್ಮನೆ ಯಾಕಲ್ಲ ವೇಸ್ಟ್ ಮಾಡೋದು, ಅದಕ್ಕೆ ಏನಾದರೂ ಒಂದು ತಿನ್ನಲಿಕ್ಕೆ ಆಗ್ತದೆ ನಮಗೆ. ಇದನ್ನು ನಾವೀಗ ಮಿಕ್ಸ್ ಮಾಡುವ. ನಮ್ಮದು ಯಾವತ್ತೂ ಕೂಡ ಹಾಗೆ ಏನಾದರೂ ಫ್ರೈ ಮಾಡಲಿಕ್ಕೆ ಹೋದರೆ ಒಂದು ಫ್ರೈ ಮಾಡಲಿಕ್ಕೆ ಹೋಗಿ ಅದರಲ್ಲಿ ನಾವು 3-4 ಐಟಮ್ ಮಾಡಿದ್ದು ಕೂಡ ಇದೆ. ಈಗ ಖಾಲಿ ಈಗ 2 ಐಟಮಲ್ಲಿ ನಿಲ್ಲಿತ್ತು. ಇಲ್ಲದಿದ್ದರೆ ನಾವು ಏನು ಬಟಾಟೆ ಇದ್ದರೆ ಬಟಾಟೆಯನ್ನು ಕೂಡ ಹಾಕ್ತೇವೆ ಅದಕ್ಕೆ. ಈಗ ಅಷ್ಟು ಮಸಾಲೆ ಉಳಿಲಿಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡುವ ಅಂತ, ಈರುಳ್ಳಿ ಬಜೆಯಾಗೆ. ಈಗ ಈರುಳ್ಳಿ ಫ್ರೈ ಮಾಡುವ ನಾವು. ಸ್ವಲ್ಪ ಗ್ಯಾಸ್ ಸ್ಲೋ ಇಡುವ, ಇಲ್ಲದಿದ್ದರೆ ಅದು ಸೀದೋಗ್ತದೆ. ಈಗ ಸ್ವಲ್ಪವೇ ಬಿಡುವ ಎಣ್ಣೆಗೆ. ಒಂದು ಸೈಡಲ್ಲಿ ಈರುಳ್ಳಿ ಕೂಡ ಫ್ರೈ ಆಗ್ತಾ ಉಂಟು. ಸ್ವಲ್ಪ ಇಷ್ಟೇ ಫ್ರೈ ಆಗಲಿ, ತುಂಬ ಫ್ರೈ ಆದರೆ ಅದು ಕಹಿ ಕಹಿ ಆಗ್ತದೆ. ತೆಗುವ ನಾವು ಇದನ್ನು. ರೆಡಿ ಆಯಿತು. ಇನ್ನು ನಾವು ಊಟ ಮಾಡೋದು. ನೋಡಿ, ನಮ್ಮದು ಹಾಗಲಕಾಯಿ ಫ್ರೈ ಮತ್ತು ಈರುಳ್ಳಿ ಫ್ರೈ ರೆಡಿ ಆಯಿತು. ಇನ್ನು ಊಟ ಮಾಡುವ ನಾವು. ಈಗ ನಾನು ಶನಿ ಮಂದಿರಕ್ಕೆ ಹೊರಟಿದ್ದೇನೆ. ನಾನು ಶನಿವಾರ ಯಾವತ್ತೂ ಕೂಡ ಹೋಗ್ತೀನಿ ಶನಿ ಮಂದಿರಕ್ಕೆ. ಜೋರು ಮಳೆ ಕೂಡ ಬರ್ತಾ ಉಂಟು. ಇನ್ನು ನಾವು ಶನಿ ಮಂದಿರಕ್ಕೆ ಈಗ ನಾವು ಹೋಗುವ. ಈಗ ನಾವು ಮಂದಿರದಿಂದ ವಾಪಸ್ ಬಂದ್ವಿ ಹೊರಗೆ. ಅದರಲ್ಲಿ ಬರುವಾಗ ತುಂಬ ಗಣಪತಿ ಎಲ್ಲ ಹೋಗ್ತಾ ಇತ್ತು. ನಾನು ಅಂದ್ಕೊಂಡಿದ್ದೆ ಎಲ್ಲ ಮುಗಿದಿದೆ ಗಣಪತಿ ನೀರಿಗೆ ಹಾಕೋದು. ಆದರೂ ಕೂಡ ಇನ್ನೂ ಕೂಡ ಇಲ್ಲಿ ಮುಗಿಲಿಲ್ಲ. ಇವತ್ತು ಲಾಸ್ಟ್ ನಾನು ನಿನ್ನೆ ಲಾಸ್ಟ್ ಅಂತ ಅಂದ್ಕೊಂಡಿದ್ದೆ.
ನಾವು ನಿಜವಾಗಿ ಗಣಪತಿ ನೀರಿಗೆ ಹಾಕಲಿಕ್ಕೆ ನೋಡಲಿಕ್ಕೆ ಬಂದದಲ್ಲ. ನಾನು ಯಾವತ್ತೂ ಕೂಡ ಶನಿ ಮಂದಿರಕ್ಕೆ ಹೋಗ್ತೀನಿ ಶನಿವಾರ ದಿವಸ. ಹಾಗಾಗಿ ನಾನು ಅವ್ರ ಜೊತೆ ಹೇಳಿದೆ, ಇಷ್ಟು ದೂರ ಬಂದಿದ್ದೇವೆ, ಅಲ್ಲಿಗೆ ನೀರಿಗೆ ಹಾಕೋದು ನೋಡಿಯೇ ಬರುವ ಅಂತ. ಗೊತ್ತಿಲ್ಲ, ತುಂಬ ಗಣಪತಿ ಇರ್ಬೋದಂತ ಅಂದ್ಕೊಂಡಿದ್ದೇನೆ. ನಾನು ಮೊನ್ನೆ ಹೋಗುವಾಗ ಅಷ್ಟು ಇರಲಿಲ್ಲ, ಖಾಲಿ ಒಂದೇ ಸಿಕ್ಕಿದ್ದು ನನಗೆ. ಅದಕ್ಕೆ ಇವತ್ತಾದರೂ ತುಂಬ ಸಿಗ್ಬೋದಾ ಏನಂತ ಅವರನ್ನು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೋರು ಮಳೆ ಕೂಡ ಬರ್ತಾ ಉಂಟು. ಅವ್ರು ಬೇಡ ಮನೆಗೆ ಹೋಗುವ ಅಂತ ಹೇಳಿದ್ರು. ಅದು ಕೂಡ ನಾವು ಹೋಗುವ ಅಂತ ಸ್ವಲ್ಪ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೋಡುವ ಅಲ್ಲಿ ಗಣಪತಿ ಇವತ್ತು ಸಿಗ್ತದಾ ಇಲ್ವಾ ಗೊತ್ತಿಲ್ಲ. ಇಲ್ಲಿ ಕೆಲವು ಗಣಪತಿ ಹೋಗೋದು ನೋಡಿದೆ ನಾನು, ಹಾಗಾಗಿ ಹೋಗುವ ಅಂತ ಆಯಿತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಇನ್ನು ಹೋಗೋಣ, ಬನ್ನಿ. ಬಂದದ್ದು ಟೆಂಪಲಿಗಂತ, ಆದರೆ ನಮಗೆ ಗಣಪತಿ ನೋಡಲಿಕ್ಕೆ ಕೂಡ ಸಿಕ್ತು.
ನೀವೆಲ್ಲ ಅಂದ್ಕೊಂಡಿರ್ಬೋದು ಇವಳ ವಿಡಿಯೋದಲ್ಲಿ ಏನು ಗಣಪತಿಯ ವಿಡಿಯೋವೇ ಬರ್ತಾ ಉಂಟಂತ. ಇನ್ನೂ ಬರುವುದಿಲ್ಲ ಗಣಪತಿ ವಿಡಿಯೋ, ಇಲ್ಲಿಗೆ ಲಾಸ್ಟ್, ಇವತ್ತು ಲಾಸ್ಟ್. ಇನ್ನು ಮುಂದಿನ ವರ್ಷ ಏನಿದ್ರು ಕೂಡ ಈಗ ಮನೆಗೆ ಹೋಗೋದು. ತುಂಬ ಗಣಪತಿ ಬರ್ತಾ ಉಂಟು, ಇದು ಕೂಡ ಬರ್ತಾನೆ ಉಂಟು. ನಮಗೆ ಕೆಲವು ಗಣಪತಿ ಸಿಕ್ತು ನೋಡಲಿಕ್ಕೆ, ಮೊನ್ನೆ ಸಿಗಲಿಲ್ಲ, ಇವತ್ತು ಸಿಕ್ಕಿದ್ದು ನೋಡಿ ತುಂಬ ಖುಷಿ ಆಯಿತು ನನಗೆ. ಈಗ ನೆಕ್ಸ್ಟ್ ಈಗ ಇನ್ನೂ ಕೂಡ ನಿಲ್ಬೇಕಂತ ಇದ್ವಿ, ಆದರೆ ತುಂಬ ಮಳೆ ಬರ್ತಾ ಉಂಟು ಇಲ್ಲಿ, ನಿಲ್ಲಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಮಳೆ ಬರ್ತಾ ಉಂಟು. ಹಾಗಾಗಿ ನಾವೀಗ ಹೋಗ್ತಾ ಇದ್ದೇವೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.